ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ನಗರದ ರಾಷ್ಟ್ರೀಯ ಹೆದ್ದಾರಿ 4ರ ಜವನಗೊಂಡನಹಳ್ಳಿ ಹೋಬಳಿಯ ಬಗ್ಗನಡು ಗೇಟ್ ಬಳಿ ಟೆಂಪೋ ಟ್ರಾವೆಲರ್ ವಾಹನವು ನಿಂತಿದ್ದ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಮೃತಪಟ್ಟಿದ್ದು 9 ಮಂದಿ ಗಾಯಗೊಂಡಿರುವ ದಾರುಣ ಘಟನೆ ನಡೆದಿದೆ. 24 ವರ್ಷದ ಶ್ವೇತಾ, 19 ವರ್ಷದ ಟೆಂಪೋ ಟ್ರಾವೆಲರ್ ಕ್ಲೀನರ್ ಆರಿಕ್ಯ ದಾಸ್ ಮೃತಪಟ್ಟವರು ಎಂದು ಗುರುತಿಸಲಾಗಿದೆ. ಮೃತ ಯುವತಿಯು ಬೆಂಗಳೂರಿನ PSK ನಾಯ್ಡು ರಸ್ತೆ ಮುದ್ದಮ್ಮ ಗಾರ್ಡನ್ನ ಫ್ರೇಜರ್ ಟೌನ್ ಬೆಂಗಳೂರು ವಾಸಿ ಎಂದು ಹೇಳಲಾಗಿದೆ. ಬೆಂಗಳೂರಿನ ಇಂಡಿಯನ್ ಅಕಾಡೆಮಿ ಕಾಲೇಜಿನಲ್ಲಿ BSA ಪದವಿ ವ್ಯಾಸಂಗ ಮಾಡಿದ್ದ 2013ರ ಬ್ಯಾಚ್ನ ಒಟ್ಟು 11 ಮಂದಿ ಸ್ನೇಹಕೂಟ ಎಂದರೆ ಗೆಟ್ ಟುಗೆದರ್ ಮಾಡಲು ಮಾರ್ಚ್ 10ರಂದು ಉಡುಪಿ ಗೋಕರ್ಣಕ್ಕೆ ತೆರಳಿದ್ದರು. ಪ್ರವಾಸ ಮುಗಿಸಿಕೊಂಡು ಶಿರಸಿ ಮಾರ್ಗವಾಗಿ ದಾವಣಗೆರೆ, ಚಿತ್ರದುರ್ಗ ಮೂಲಕ ಬೆಂಗಳೂರಿಗೆ ವಾಪಸ್ ಆಗುವ ವೇಳೆ ಈ ದುರ್ಘಟನೆ ನಡೆದಿದೆ. ಕ್ಲೀನರ್ ಆರಿಕ್ಯ ದಾಸ್ ಸ್ಥಳದಲ್ಲೇ ಮೃತಪಟ್ಟರೆ, ಶ್ವೇತಾ ಅವರು ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಸಂತೋಷ್ ಕುಮಾರ್, ದೀಪನ್ ಕಾರ್ತಿಕ್, ಪೂರ್ಣಿಮಾ ಜೆಸ್ಸಿ, ಕಾರ್ತಿಕ್, ಸಂತೋಷ್, ಸೈಯದ್ ಸುಹೇಬ್, ಅರುಳಾ ಮಾರಿಯಾ, ಶರತ್ ಕುಮಾರ್ ಹಾಗೂ ವಾಹನದ ಚಾಲಕ ಪ್ರದೀಪ್ ರಾಜ್ ಗಾಯಗೊಂಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಹಿರಿಯೂರು ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಯಾದ DG ಪರಮೇಶ್ವರ್ ಸ್ಥಳಕ್ಕೆ ಭೇಟಿ ನೀಡಿದ್ದು, ಈ ಸಂದರ್ಭ ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ.